ತೊಕ್ಕೋಟು ಭಟ್ನಗರದ ಶಿವಾಜಿ ಫ್ರೆಂಡ್ ಸರ್ಕಲ್ ಬೊಕ್ಕ ಕೊರಗಜ್ಜ ಸೇವಾ ಸಮಿತಿದ ಮುತಾಲಿಕೆಡು ಕೋಲೋತ್ಸವ ಐತಾರ ರಾತ್ರಿ ನಡೆದನು. ಸೋಮವಾರ ರಾತ್ರಿಡು ಶಾಸಕರು ಯುಟಿ ಖಾದರ್ ಇಡೆಗು ಭೇಟಿ ಕೊರಿಯರು. ಶಿವಾಜಿ 46 ವರ್ಷ ಕಂಜಿತ್ತು 47 ವರ್ಷ ವಿಶೇಷ ಎಂದರೆ ಊರಿನ ನನಗೆಲ್ಲ ಜಾತಿ ಒಂದು ತಕ್ಕ ಮಟ್ಟ ತೋಡು ಇಲ್ಲ. ನಾನು ಅಧ್ಯಕ್ಷ ಐತಿ, ಏನ್ ಅಧ್ಯಕ್ಷ ಐತಿ, ಹಿಂದೂ ಮುಸ್ಲಿಂ ಅಧ್ಯಕ್ಷ ಐತಿ, ಎಲ್ಲ ಸೆಕ್ರೆಟರಿ ಐತಿ, ಪ್ರೆಸಿಡೆಂಟ್ ಐತಿ. ಭಟ್ನಗರ ಶಿವಾಜಿ ಫ್ರೆಂಡ್ ಸರ್ಕಲ್ ಕೈತಲರ್ದು ತೊಕ್ಕೋಟು ಉಲಂಪೇಟೆಗೆ ಪೋಪುನ ಸಾರ್ವಜನಿಕ ತಾದಿಗು ಇಂಟರ್ಲಾಕ್ ಅಳವಡಿಕೆಗೆ ಸುಮಾರು 3 ಲಕ್ಷ ರೂಪಾಯಿನ ಶಾಸಕರ ವಿಶೇಷ ನಿಧಿರ್ದು ಒದಗಿಸಾದರು. ಈ ನಿಟ್ಟಿಡು ಈ ಪೊರ್ತು ಶಿವಾಜಿ ಫ್ರೆಂಡ್ ಸರ್ಕಲ್ ವತಿರ್ದು ಶಾಸಕರು ಯುಟಿ ಖಾದರ್ರಿಗೆ ಮಾನಾದಿಗೆ ಮಲ್ತೇರು. ಈ ಪೊರ್ತು ಪಾತೇರ್ನ ಶಾಸಕರು ಯುಟಿ ಖಾದರ್ ಶಿವಾಜಿ ಫ್ರೆಂಡ್ ಸರ್ಕಲ್ ಕೊರಗಜ್ಜ ಸೇವಾ ಸಮಿತಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಬೊಕ್ಕ ಕ್ರೀಡಾಕೂಟಲೇನು ನಡಪಾದ ಸಮಾಜಗ ತಂಕ್ಲೆನಾಯಿನ ಕೊಡುಗೆಯನ್ನು ಕೊಡ್ತುಂಡು. ಕರಾವಳಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಮಲ್ಲ ಶ್ರೇಷ್ಠ ಕ್ಲಬ್ ಪಂಡ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಮಾತಾ ಜಾತಿ ಮಾತಾ ಧರ್ಮದಗಳು ಒಟ್ಟು ಸೇರಿದು 47 ವರ್ಷದಿಂದ ನಡಪ ಒಂದು ಬೈದ್ಯರ ಪಂಡ ತೆರಿಪಾಯರು. ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟ್ ಹಾಗೂ ಕೊರಗಜ್ಜ ಸೇವಾ ಸಮಿತಿ ತೊಕ್ಕೋಟ್ ಇದರ ವತಿಯಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕ್ರೀಡಾಕೂಟಗಳು ನಡೆದುಕೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಶಿವಾಜಿ ಫ್ರೆಂಡ್ ಸರ್ಕಲ್ ಇವತ್ತು ಕೊಟ್ಟಿದೆ. ಬಹುಶಃ ಉಳ್ಳಾಲ ಮಾತ್ರ ಅಲ್ಲ, ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ನಮ್ಮ ಶ್ರೇಷ್ಠ ಒಂದು ಕ್ಲಬ್ ಅಲ್ಲಿ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಒಂದು ಅತ್ಯಂತ ಶ್ರೇಷ್ಠವಾದ ಕ್ಲಬ್ ಆಗಿದೆ. ಇವತ್ತು ಒಂದು ಕಾಲದಲ್ಲಿ ಕಬಡ್ಡಿ ಮತ್ತು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಾಗೆ ಶಿವಾಜಿ ಫ್ರೆಂಡ್ ಸರ್ಕಲ್ ಇಡೀ ತೊಕ್ಕೋಟು ಮತ್ತು ಉಳ್ಳಾಲಕ್ಕೆ ಅತ್ಯಂತ ದೊಡ್ಡ ಗೌರವ ತಂದಂಥ ಒಂದು ಕ್ಲಬ್ ಆಗಿದ್ದು ಸರ್ವರು ಕೂಡ ಇವತ್ತು ಗೌರವ ಕೊಡೋ ವಿಚಾರ ಆಗಿದೆ. 47 ವರ್ಷವೂ ಕೂಡ ಇವತ್ತು ಇದನ್ನು ಸ್ಥಾಪಿಸಿ ಅದನ್ನು ಮುಂದುವರಿಸಿಕೊಂಡು ಎಲ್ಲ ಕಿರಿಯರು ಬಹುಶಃ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಸೇರಿಕೊಂಡು ಮುಂದುವರಿಸಿಕೊಂಡು ಇವತ್ತು ಬಂದಿದ್ದಾರೆ. ಬಹುಶಃ ಯುವಕರಿಗೆ ಒಂದು ಮಾರ್ಗ ಸರ್ವರಿಗೂ ಕೂಡ ಒಂದು ಪ್ರೇರಣೆ ಮತ್ತೊಂದು ಮಾದರಿಯಾದ ಒಂದು ಕ್ಲಬ್ ಅದು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಒಂದು ಕ್ಲಬ್ಬಿನಲ್ಲಿ ಎಲ್ಲ ಜಾತಿ ಮತದವರು ಸೇರಿಕೊಂಡು ಬಹುಶಃ ಈ ಒಂದು ಕ್ಲಬ್ಬಿನ ಮುಖಾಂತರ ತಮ್ಮದೇ ಕೊಡುಗೆ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಇವತ್ತು ಬೇರೆ ಕ್ಲಬ್ಬಿನಲ್ಲಿ ಕೂಡ ಇದೇ ರೀತಿ ಆ ಒಂದು ಪರಿಸರದ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ಪರಸ್ಪರ ಯೌವನ ಸಂದರ್ಭದಲ್ಲಿ ತಮ್ಮ ಸಂಸ್ಕೃತಿ ಆಚಾರ ವಿಚಾರ ಹಂಚಿಕೊಂಡು ವಿಶ್ವಾಸಬದ್ಧ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತನ್ನದ ಕೊಡುಗೆ ಕೊಡಲಿಕ್ಕೆ ಇಂಥ ಶಿವಾಜಿ ಕ್ಲಬ್ ತೊಕ್ಕೋಟ್ನಂಥ ಫ್ರೆಂಡ್ ಸರ್ಕಲ್ ತೊಕ್ಕೋಟ್ನಂಥ ಈ ಕ್ಲಬ್ ಒಂದು ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ನನ್ನ ಶುಭಾಶಯ ನಾನು ಸಲ್ಲಿಸುವಂಥದ್ದು. ನಿನ್ನೆ ಆ ದೊಡ್ಡ ಮಟ್ಟದ ಧಾರ್ಮಿಕ ಕಾರ್ಯಕ್ರಮ ಬರಬೇಕಿದ್ದು ಕ್ಷೇತ್ರದಲ್ಲಿದ್ದ ಕಾರಣ ಬರಲಿಕ್ಕಾಗಲಿಲ್ಲ. ಇವತ್ತಿಗೆ ಬಂದು ಅದರ ಅಧ್ಯಕ್ಷರು ಸದಸ್ಯರು ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೊಂಡು ಮುಖಾಂತರ ಇನ್ನಷ್ಟು ಹೇಗೆ ನಾವು ಸಮಾಜಕ್ಕೆ ಕೊಡ್ಬೋದು ಅಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡಿ ನಾನು ಅನುಷ್ಠಾನ ತರ್ತೇವೆ ಅಂತ ಹೇಳಿಕೆ ಬಯಸಿ ಸರ್ವರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ಶಿವಾಜಿ ಫ್ರೆಂಡ್ ಸರ್ಕಲ್ ಬರಿರ್ದು ಉಳ್ಳಾಲ ಒಲಪೇಟೆಗೆ ಪೋಪುನ ತಾದಿಗು ವಿಶೇಷ 3 ಲಕ್ಷ ಅನುದಾನಡು ಇಂಟರ್ಲಾಕ್ನ ಅಳವಡಿಸಾದ ಸಾರ್ವಜನಿಕ ಸೇವೆಗೆ ಒದಗಾತಿರು. ಇದನ್ನು ಸ್ಮರಿಸಾದ ಶಿವಾಜಿ ಫ್ರೆಂಡ್ ಸರ್ಕಲ್ ವತಿರ್ದು ಶಾಸಕರಿಗೆ ಸರ್ವ ಸದಸ್ಯರು ಬೊಕ್ಕ ಜನಕ್ಲನ ಪರವಾದ ವಂದನೆ ಸಲ್ಲಿಸುವ ಪಂಡದ ಸಿರಿಲ್ ರಾಬರ್ಟ್ ಡಿಸೋಜ ತೆರಿಪಾಯರು. ರಾಜ್ಯದ ವಿಪಕ್ಷ ಉಪನಾಯಕರಾದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಜನಪ್ರಿಯ ನಮ್ಮ ಶಾಸಕರು, ಸದಾ ನಮ್ಮ ಉಳ್ಳಾಲದ ಸಂಘ ಸಂಸ್ಥೆಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿಯವರು. ಈ ದಿನ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಮತ್ತು ಕೊರಗಜ್ಜ ಸೇವಾ ಸಮಿತಿ ಉತ್ಸವವು ಮೊನ್ನೆ ನಡೀತು. ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ನಮ್ಮ ದಾರಿಗೆ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಬದಿಯಿಂದ ಉಳ್ಳಾಲ ಒಳಪೇಟೆಗೆ ಹೋಗುವ ದಾರಿಗೆ ಅವರ ವಿಶೇಷ ಅನುದಾನದಲ್ಲಿ 3 ಲಕ್ಷ ಅನುದಾನದಲ್ಲಿ ಅವರು ನಮಗೆ ಇಂಟರ್ಲಾಕನ್ನು ಅಳವಡಿಸಿ ಸಾರ್ವಜನಿಕರ ಒಂದು ಸೇವೆಯನ್ನು ಗೈದಿದ್ದಾರೆ. ಇದನ್ನು ನಾವು ಸ್ಮರಿಸಿ ನಾವು ಶಿವಾಜಿ ಫ್ರೆಂಡ್ ಸರ್ಕಲ್ ವತಿಯಿಂದ ಹಾಗೂ ಎಲ್ಲ ಸರ್ವ ಸದಸ್ಯರ ವತಿಯಿಂದ ನಮ್ಮ ಶಾಸಕರಾದ ಶ್ರೀ ಯುಟಿ ಖಾದರ್ ಅವರಿಗೆ ನಾವು
ಸರ್ವರ ಸಂಘ ಸಂಸ್ಥೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆಯೂ ನಮ್ಮ ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಸ್ಪಂದಿಸಲಿ ಅಂತ ಆಶಿಸುತ್ತಾ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿವಾಜಿ ಫ್ರೆಂಡ್ ಸರ್ಕಲ್ ಬೊಕ್ಕ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಈ ಪೊರ್ತೋಟುಗೆ ಇದ್ದಾರೆ.